ಸಂಗೀತ ನಿಮ್ಮ ಅವರ ತಲೆ ಮೇಲೆ ಅಲ್ಲ ಒಂದನೇದಾಗಿ ಅಲ್ಲ ಕರೆಯೋಣ ಒಂದು ಜಯಘೋಷ ಕರೆದಾದ ಮೇಲೆ ಮಾಡೋಣ. ಬಿಟ್ಟು ಕೊಡಲ್ಲ ಬಿಟ್ಟು ಕೊಡಲ್ಲ ಬಿಟ್ಟು ಕೊಡಲ್ಲ ಬಿಟ್ಟು ಕೊಡಲ್ಲ ಬಡವರನ್ನು ಬಿಟ್ಟು ಕೊಡಲ್ಲ ಬಿಟ್ಟು ಕೊಡಲ್ಲ ಬಿಟ್ಟು ಕೊಡಲ್ಲ ಬಿಟ್ಟು ಕೊಡಲ್ಲ ಬಿಟ್ಟು ಕೊಡಲ್ಲ ಬಡವರನ್ನು ಬಿಟ್ಟು ಕೊಡಲ್ಲ ಬಡವರನ್ನು ಬಿಟ್ಟು ಕೊಡಲ್ಲ ಕಸಿದುಕೊಂಡ್ರು ಕಸಿದುಕೊಂಡ್ರು ಕಸಿದುಕೊಂಡು ಕಸಿದುಕೊಂಡು ಬಡವರ ಹಕ್ಕನ್ನು ಕಸಿದುಕೊಂಡ್ರು ಬಡವರ ಹಕ್ಕನ್ನು ಕಸಿದುಕೊಂಡ್ರು 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 ಬಡವರ ಹಕ್ಕನ್ನು ಕಸಿದುಕೊಂಡ್ರು ಬಡವರ ಹಕ್ಕನ್ನು ಕಸಿದುಕೊಂಡ್ರು ಕೈ ಹಾಕಿರು ಕೈ ಹಾಕಿರು ಕೈ ಹಾಕಿದ್ರು ಕೈ ಹಾಕಿದ್ರು ಬಡವರ ಅನ್ನಕ್ಕೆ ಕೈ ಹಾಕಿರು ಬಡವರ ಅನ್ನಕ್ಕೆ ಕೈ ಹಾಕಿದ್ರು ಕೈ ಹಾಕಿರು ಕೈ ಹಾಕಿರು ಕೈ ಹಾಕಿದ್ರು ಕೈ ಹಾಕಿದ್ರು ಬಡವರ ಅನ್ನಕ್ಕೆ ಕೈ ಹಾಕಿರು ಬಡವರ ಅನ್ನಕ್ಕೆ ಕೈ ಹಾಕಿದ್ರು ತಲೆ ಬಾಗ್ತೀವಿ ತಲೆ ಬಾಗ್ತೀವಿ ತಲೆ ಬಾಗ್ತೀವಿ ತಲೆ ಬಾಗ್ತೀವಿ ಕಾನೂನಿಗೆ ತಲೆ ಬಾಗ್ತೀವಿ ಕಾನೂನಿಗೆ ತಲೆ ಬಾಗ್ತೀವಿ ತಲೆ ಬಾಗ್ತೀವಿ ತಲೆ ಬಾಗ್ತೀವಿ ತಲೆ ಬಾಗ್ತೀವಿ ತಲೆ ಬಾಗ್ತೀವಿ ಕಾನೂನಿಗೆ ತಲೆ ಬಾಗ್ತೀವಿ ಕಾನೂನಿಗೆ ತಲೆ ಬಾಗ್ತೀವಿ ಕಟ್ಟುವೆವು 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 ಕೆಡವಿದ ಮನೆಯನ್ನು ಕಟ್ಟುವೆವು ಕೆಡವಿದ ಮನೆಯನ್ನು ಕಟ್ಟುವೆವು 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 ಕೆಡವಿದ ಮನೆಯನ್ನು ಕಟ್ಟುವೆವು ಕೆಡವಿದ ಮನೆಯನ್ನು ಕಟ್ಟುವೆವು 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 ಕೆಡವಿದ ಮನೆಯನ್ನು ಕಟ್ಟುವೆವು ಕೆಡವಿದ ಮನೆಯನ್ನು ಕಟ್ಟುವೆವು ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಎಸಿ ಅವರೇ ನ್ಯಾಯ ಕೊಡಿಸಿ ಎಸಿ ಅವರೇ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಎಸಿ ಅವರೇ ನ್ಯಾಯ ಕೊಡಿಸಿ ಎಸಿ ಅವರೇ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಎಸಿ ಅವರೇ ನ್ಯಾಯ ಕೊಡಿಸಿ ಎಸಿ ಅವರೇ ನ್ಯಾಯ ಕೊಡಿಸಿ. ಇವತ್ತು 20ನೇ ತಾರೀಕು ಕಡಬ ತಾಲೂಕು ಕಚೇರಿ ಮುಂಭಾಗದಲ್ಲಿ ನಡೆದಿರುವಂಥ ಒಂದು ಹೋರಾಟ. ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ರಾಧಮ್ಮ ಅವರ ಮನೆ ಅಕ್ರಮವಾಗಿ ತಹಸೀಲ್ದಾರ್ ಅವರು ಕೆಳಗೆ ಹಾಕಿದ್ದಾರೆ. 7 ದಿನದಿಂದ ಅವರಿಗೆ ಒಂದು ನ್ಯಾಯ ಕೊಡಿಸೋ ಕೆಲಸವನ್ನು ಅಧಿಕಾರಿಯವರು ಯಾರೂ ಮಾಡಿರೋದಿಲ್ಲ. ಅದರಿಂದ ಇವತ್ತು ತಾಲೂಕು ಕಚೇರಿಯ ಮುಂದೆ ತಾಲೂಕಿನ ಮುಖ್ಯ ದ್ವಾರವನ್ನೇ ಬಂದ್ ಮಾಡಿ ನಮ್ಮ ಹೋರಾಟಗಾರರೆಲ್ಲರೂ ಸೇರಿ ಸಮಾನ ಮನಸ್ಕರು ಅಂದರೆ ಇವರಿಗೊಂದು ನ್ಯಾಯ ಕೊಡಿಸಲಿಕ್ಕೆ ವೃದ್ಧ ದಂಪತಿಗಳ ಬೀದಿಪಾಲು ಹೋರಾಟ ಸಮಿತಿಯನ್ನು ರಚನೆ ಮಾಡಿ ಅದರ ಮುಖಾಂತರ ಹೋರಾಟ ಮಾಡಿದ್ವಿ. ಕೊನೆಗೂ ಎ.ಸಿ. ಅವರು ನಮಗೆ ಒಂದು ಮನವಿ ಮಾಡಿದ್ದಾರೆ. ಎ.ಸಿ. ಅವರಿಗೆ ಗೊತ್ತಾಗಿದೆ ಏನಾಗಿದೆ ಅಂತ. ಇವತ್ತು ಬೆಳಗ್ಗೆಯಿಂದಲೇ ನಿನ್ನೆ ಪೊಲೀಸ್ ಇಲಾಖೆ ಅಧಿಕಾರಿಯವರು ಇಲ್ಲ ಕೋರ್ಟ್ ಆದೇಶ ಇದೆ, ನೀವು ಹೋರಾಟ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಅದೇ ರೀತಿಯಲ್ಲಿ ಕಡಬ ತಹಸೀಲ್ದಾರವರು ಎಲ್ಲ ಇಲಾಖೆಗೂ PW ಇಲಾಖೆಯಿಂದ ಹಿಡಿದು ಪೊಲೀಸ್ ಪ್ರತಿಯೊಂದು ಇಲಾಖೆ ಇವರಿಗೆಲ್ಲೂ ಪ್ರತಿಭಟನೆ ಮಾಡಲು ಅವಕಾಶ ಕೊಡಬಾರ್ದಂತ ನೋಟಿಸ್ ಕಳಿಸೋರು. ಆದರೂ ನಾವು ಹೇಳಿದ್ವಿ ಅದು ನಮ್ಮ ಹಕ್ಕು, ಅದು ಮಾಡ್ತೀವಿ, ಅದೆಲ್ಲಿದ್ದರೂ ನಾವು ಮಾಡ್ತೀವಿ ಅಂತ ಬೆಳಗ್ಗೆನೇ ಹೊರಟಿರೋದು. ಅಷ್ಟೊತ್ತಿಗೆ ನಮ್ಮ ಕಡಬ ಸಬ್ ಇನ್ಸ್ಪೆಕ್ಟ್ರು ಫೋನ್ ಮಾಡಿದ್ರು, ಇಲ್ಲ ಹೋರಾಟಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ಆಗಲ್ಲ ಅಂತ. ಯಾವುದಿದ್ದರೂ ಯಾವುದಕ್ಕೂ ರೆಡಿಯಾಗಿ ಬಂದಿರೋದು, ಅಂದರೆ ಆ ವೃದ್ಧ ದಂಪತಿಯವರಿಗೆ ನ್ಯಾಯ ಕೊಡಿಸ್ಬೇಕು ಆ ಉದ್ದೇಶದ ಬಂದಿರೋದು. ಆದರೆ ಪಾಪ ಇಲಾಖೆ ಪೊಲೀಸ್ ಇಲಾಖೆಗೆ ಇದರ ಸರಿಯಾದ ಅರಿವಿರಲಿಲ್ಲ. ಅವರು ರಕ್ಷಕರು, ನಾವು ಹೋರಾಟ ಮಾಡಲಿ, ಅವರು ಹೋರಾಟ ಮಾಡಲಿ, ಅವರು ಕೆಡವಿಕೆ ಇರಲಿ, ಅವ್ರು ಹೋಗಲೇಬೇಕಿತ್ತು. ಆ ಒಂದು ಮಧ್ಯದಲ್ಲಿ ಸಿಕ್ಕಾಕಿದರು. ಆದರೆ ಇಲ್ಲಿ ಬಂದು ಮಾಹಿತಿಯನ್ನೆಲ್ಲ ತಿಳಿಸುವಾಗ ಅವರಿಗೂ ಇದರ ಅರಿವಾಗಿದೆ, ಉಳಿದ ಅಧಿಕಾರಿಯವರಿಗೂ ನಾಡಿನ ಜನತೆಗೂ ಇದರ ಅರಿವಾಗಿದೆ ಏನಾಗಿದೆ ಅಂತ. ಆ ನಂತರ ಎ.ಸಿ. ಅವರು ಇವಾಗ ಸುಬ್ರಹ್ಮಣ್ಯದಲ್ಲಿದ್ದರು. ಅಲ್ಲಿ ನಮ್ಮ U.M. ಭಟ್ ಹಾಗೂ ಕೊಕ್ಕಡ ಹಕೀಮ್ ಅವರ ತಂಡ ಹೋಗಿ ಮಾತಾಡಿಸಿ ಎಲ್ಲರೂ ಸೇರಿ ಹೋಗಿ ಅವರಿಗೆ ಮಾತಾಡಿಸಿದ್ರು. ಅವರು 1 ವಾರ ಭರವಸೆ ಕೊಟ್ಟಿದ್ದಾರೆ. 1 ವಾರದೊಳಗೆ ತನಿಖೆ ಮಾಡಿಸ್ತೀವಿ, ತನಿಖೆ ಮಾಡಿ ಯಾರಿಂದ ತಪ್ಪಾಗಿರೋದು, ಕೆಡವಿರೋ ಮೇಲೆ ಕ್ರಮ ಇಳ್ತೀವಿ. ತಪ್ಪಾದ ಮಾಹಿತಿಯನ್ನು ಕೊಟ್ಟು ನಮ್ಮನ್ನು ಮೇಲಾಧಿಕಾರಿ ದಾರಿ ತಪ್ಪಿಸಿದರೆ ಯಾರು ದಾರಿ ತಪ್ಪಿಸಲು ಈ ಕೆಲಸ ಮಾಡಿರೋದು, ಯಾರಿಂದ ಈ ಲಂಚದೇ ಇದು ಈ ಹುನ್ನಾರ ಮಾಡಿರೋದು ಅಂಥ ಅಧಿಕಾರ ಮೇಲೆ ಕ್ರಮ ಇಳ್ತೀವಿ ಅಂತ ಹೇಳಿದ್ವಿ. ಅದು ಅಲ್ಲದೆ ಅವರಿಗೆ 91 ಭರವಸೆ ಕೊಟ್ಟಿದ್ದಾರೆ. ಅವರ ಮೇಲೆ ನಮಗೆ ಒಂದು ನಂಬಿಕೆ ಇದೆ. ಎಲ್ಲ ಹೋರಾಟಗಾರರ ಒಪ್ಪಿಗೆ ಮುಖಾಂತರವಾಗಿ ಇಲ್ಲಿ ಬಂದಿರುವಂಥ ಬೆಳಗ್ಗೆಯಿಂದ ಸೇರಿರುವಂಥ ಎಲ್ಲರ ಒಪ್ಪಿಗೆ ಮುಖಾಂತರವಾಗಿ ನಾವಿವತ್ತು 22ನೇ ತಾರೀಕು ನಮ್ಮ ಹೋರಾಟವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ.
ಇಲ್ಲ ಇದ್ದರೆ ನಾವು ಇಲ್ಲೇ ಟೆಂಟ್ ಹಾಕಿ ಇಲ್ಲೇ ಇರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎ ಸಿ ಬಂದು ನಮಗೆ ಏನಾದರೂ ಮಾಹಿತಿ ಇದರ ಮೇಲೆ ಈ ಭ್ರಷ್ಟ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳುವವರೆಗೂ ನಾವು ಇಲ್ಲಿ ಇದ್ದೆ. ಆದರೆ ಎ ಸಿ ಅವರು ಕೊಟ್ಟ ಒಂದು ಮನವಿಗೆ ನಾವು ಸ್ಪಂದನೆ ಮಾಡಿದ್ದೀವಿ. ಅವರು ಹೇಳಿದ ಹೇಳಿಕೆಗೆ ಅವ್ರಿಗೆ ಒಂದು ಗೌರವ ಕೊಟ್ಟು ನಾವು ಇವತ್ತು ನಿಲ್ಲಿಸ್ತಾ ಇದ್ದೀವಿ. ಮುಂದಿನ 27ನೇ ತಾರೀಕು ಒಳಗೆ ಎ ಸಿ ಅವರೇನ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ಹೋರಾಟ ಪುತ್ತೂರು ಎ ಸಿ ಕಚೇರಿ ಮುಂದೆ ಆಗಿರುತ್ತೆ. ಅದನ್ನು ಈ ಮೂಲಕ ಹೇಳ್ತಾ ಇದ್ದೀವಿ. ಎ ಸಿ ಅವರೇ, ತಾವೇನೋ ಮಾಧ್ಯಮ ನೋಡಿದರೆ ಅರ್ಥ ಮಾಡ್ಕೊಳ್ಳಿ. ನೇರವಾಗಿ ನಾವು ನಿಮ್ಮ ಕಚೇರಿ ಹತ್ರ ಬಂದು ಹೋರಾಟ ಮಾಡ್ತೀವಿ. ನಮಗೆ ಯಾರ ಪರ್ಮಿಷನು, ನಾನು ಏನು ಪರ್ಮಿಷನ್ ತಗೊಳ್ಳ, ಏನಿದ್ದರೂ ಸಂವಿಧಾನಾತ್ಮಕವಾಗಿ ನಾವು ನಮ್ಮ ಹೋರಾಟವನ್ನು ಮಾಡ್ತೀವಿ ಅಂತಲೂ ಈ ಮೂಲಕ ಎಲ್ಲರಿಗೂ ಹೇಳ್ತೀನಿ. ನಮ್ಮೊಂದಿಗೆ ಸಹಕರಿಸುವಂಥ ಪ್ರತಿಯೊಬ್ಬರು ಬಂದು ಕಣ್ಣು ಮುಂದೆ ಆಗಲಿ ಹಿಂದುಗಡೆಯಿಂದ ಆಗಲಿ ಡೈರೆಕ್ಟು ಇಂಡೈರೆಕ್ಟಾಗಿ ಸಹಕರಿಸುವಂಥ ಜಾಲತಾಣ ಮುಖಾಂತರ ಮಾಧ್ಯಮ ಮಿತ್ರರು ಈ ವಿಷಯವನ್ನೆಲ್ಲ ಮಾಧ್ಯಮ ಮಿತ್ರರು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ. ಅವರಿಗೂ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ನಮ್ಮ ಹೋರಾಟ ಸಮಿತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ನಿಮಗೆ ಬಹುತೇಕ ಗೊತ್ತೇ ಇದೆ ಪ್ರತಿಭಟನೆ ಆದದ್ದು. ಸೊ ಬೆಳಗ್ಗೆ ಒಂದಷ್ಟು 10:30ಗೆ ಒಂದು ಆರಂಭ ಮಾಡಿಕೊಂಡು ಇಲ್ಲಿಯೇ ತನಕ ಇಲ್ಲಿಯೇ ಬೀದಿ ಬದಿಯಲ್ಲೇ ಊಟ ಮಾಡಿ ಇಲ್ಲಿಯೇ ಎಲ್ಲ ಒಂದು ವ್ಯವಸ್ಥೆ ಮಾಡಿಕೊಂಡು ಕೂತಿದ್ರು. ಸೊ ಎ ಸಿ ಅವರು ನಮಗೆ ಬರ್ತಾರೆ ಅಂತ ಭರವಸೆ ಕೊಡಲಿಲ್ಲ. ಸೊ ಆದರೂ ನಾವೇ ಅವ್ರನ್ನ ಹುಡ್ಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗಿದ್ವಿ. ಅವರಲ್ಲಿ ಒಂದು ಕಾನೂನಾತ್ಮಕವಾಗಿ ಏನೇ ತಪ್ಪಿದ್ರೂ ಕೂಡ ನಾವು ಅದನ್ನು ಸರಿಪಡಿಸ್ಕೊತೀವಿ ಮತ್ತು ತಹಶೀಲ್ದಾರ್ ಮೇಲೆ ಒಂದು ವಿಚಾರಣೆ ನಡೆಸಿ ಏನಾದರೂ ತಪ್ಪಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ನಂತರ ಈ ವೃದ್ಧ ದಂಪತಿಗಳಿಗೆ ಮನೆ ಕೆಡವಿಯೋದ್ರಿಂದ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಅವ್ರು ಭರವಸೆ ಕೊಟ್ಟಿದ್ದಾರೆ. ನಾವು ಅದಕ್ಕೆ ತಲೆ ಬಾಗಲೇಬೇಕು. ಒಬ್ಬ ಜವಾಬ್ದಾರಿಯುತ ಅಧಿಕಾರಿ ಒಂದು ಭರವಸೆ ಕೊಟ್ಟಿದ್ದಾರೆ. 1 ವಾರ ತನಕ ಒಂದು ಕಾಲಾವಕಾಶ ಕೊಡಿ ನನಗೆ, ಅಷ್ಟರಲ್ಲಿ ನಾನು ತನಿಖೆಯನ್ನು ನಡೆಸ್ತೀನಿ. ತಪ್ಪಾಗಿದ್ದರೆ ಕೋರ್ಟ್ ಕಡೆಯಿಂದ ಯಾವುದೇ ನೋಟಿಸ್ ಇಲ್ಲದೆ ಅವರು ಸ್ವಯಂ ಪ್ರೇರಿತರಾಗಿ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಯ ಭರವಸೆಯಿಂದ ಏನಾದರೂ ತೊಂದರೆ ಆಗಿದ್ದರೆ ನಾವು ಅದನ್ನು ವಿಚಾರಣೆ ನಡೆಸಿ ಅದು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನು ಕ್ರಮ ತೊಗೋತೀವಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ. ನಂತರ ಈ ವೃದ್ಧ ದಂಪತಿಗಳಿಗೆ ಅನ್ಯಾಯ ಆಗಿದೆ. ಸೊ ಅದನ್ನು ಆದಷ್ಟು ಬೇಗ 1 ವಾರದ ಒಳಗಡೆ ಸರಿಪಡಿಸ್ಕೊಡ್ತೀವಿ ಅಂತಲೂ ಅವ್ರು ಹೇಳಿದ್ದಾರೆ. ಸೊ ಅವ್ರ ಮೇಲೆ ನಂಬಿಕೆಯಿಂದ ನಮ್ಮ ಜಯಂತ್ ಅವರು, ಹಾಗೆ BM ಭಟ್ರು, ಹಕೀಮ್ ಅವರು, ನಮ್ಮ KRS ಪಕ್ಷದ ತಂಡ, ಶಿವರಾಜ್ ಅವರು, ಸಿಜು ಅವರು, ರಂಜಿನಿ ಅವರು, ಸಿಮಿ ಅವರು, ಸುಮಾರು ಜನ ಎಲ್ಲರೂ, ರಾಜೇಶ್ ಅವರು, ಹಾಗೆ ದಲಿತ ಸಂಘದ ಒಂದಷ್ಟು ಸಂಘಟನೆಯವರು ಕೂಡ ಬಂದು ತುಂಬ ನಮಗೆ ಬೆಂಬಲ ಕೊಟ್ಟಿದ್ದಾರೆ, ಹೋರಾಟ ಜಯಗೊಳಿಸಿದ್ದಾರೆ. ಆದರೂ ಒಂದು ಎ ಸಿ ಮೇಲೆ ಒಂದು ನಂಬಿಕೆ ಮೇಲೆ ನಾವು ಹೋರಾಟನ ಹಿಂತೆಗಿತಾ ಇದ್ದೀವಿ. ಸೊ 1 ವಾರದೊಳಗಡೆ ಅವರೇನಾದರೂ ನಮಗೆ ಕೊಟ್ಟಿರುವಂಥ ಭರವಸೆನ ಸರಿಪಡಿಸ್ಕೊಟ್ಟಿಲ್ಲ ಅಂತಂದರೆ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಎ ಸಿ ಕಚೇರಿ ಮುಂದೆನೇ ಈಗ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಂತರ ಅಲ್ಲಿ ಮುತ್ತಿಗೆನೇ ಹಾಕ್ತೀವಿ, ದೊಡ್ಡ ಮಟ್ಟದಲ್ಲಿ ಮುತ್ತಿಗೆ ಹಾಕಿ ಇದನ್ನು ಇಡೀ ಕರ್ನಾಟಕ ನೋಡುವ ಹಾಗೆ ಮಾಡ್ತೀವಿ. ಧನ್ಯವಾದ. ಮುಂದೆ ಇವತ್ತಿಗೆ ಇಲ್ಲಿ ಹೋರಾಟ ಮುಗಿಸಿದ್ದೀವಿ, ಆದರೆ ಮನೆ ಹತ್ರ ಹೋರಾಟ ಅದೇ ಥರ ನಡೀತಾ ಇರುತ್ತೆ. ರಸ್ತೆ ಬದಿಯಲ್ಲಿ ಏನು ಇವಾಗ 7 ದಿನ ಮಾಡಿದ್ದೀವಿ, ಸೇಮ್ ಅದೇ ಅಲ್ಲಿ ನಡೀತಾ ಇರುತ್ತೆ. ಮುಂದೆ 27ನೇ ತಾರೀಕುವರೆಗೂ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೂ ಇವರಿಗೆ ಮನೆಯದು ವ್ಯವಸ್ಥೆ ಮಾಡಿಕೊಡುವವರು ನಾವು ಈ ಹೋರಾಟವನ್ನು ಅಲ್ಲೂ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಹೋದರೂ ಅಲ್ಲಿಂದಲೇ ಹೋಗ್ತಾ ಇರೋದು, ಅಲ್ಲಿಂದಲೇ ಬೆಂಕಿ ಇನ್ನು ಹೋಗ್ತಾ ಇರೋದು ಆ ಪುತ್ತೂರಿಗೆ ಆಗಿರುತ್ತೆ. ಅದೆಲ್ಲೋ ಅಲ್ಲೇ ಬೆಂಕಿ ನಾವು ನಂದಿಸಲ್ಲ, ನಾವು ಆರೋದಕ್ಕೆ ಬಿಡಲ್ಲ, ಅದು ಹಂಗೆ ಇರ್ತೇವೆ ಅಂತಲೂ ಹೇಳ್ತಾ ಇದ್ದೀನಿ ಈ ಮೂಲಕ. ಇವತ್ತು ಸುಬ್ರಹ್ಮಣ್ಯ ಹೋಗಿದ್ದೀವಿ. ಸುಬ್ರಹ್ಮಣ್ಯ ಹೋಗುವಾಗ ಎ ಸಿ ಅವರು ಇದ್ದರು, ಪೆನ್ ಮೇಲೆ ಕೈ ಇಟ್ಟುಕೊಂಡು ನಿನಗೇನು ಅನ್ಯಾಯ ಆಗಿದೆ ನಾನೆಲ್ಲ ನೋಡ್ತಾನೇ ಇದ್ದೀನಿ, ಅದೇನು ಆಫೀಸ್ನೆಲ್ಲ ಕಣ್ಣು ಮುಚ್ಕೊಂಡು ಏನೋ ಉಲ್ಲಂಘನೆ ಮಾಡಿಬಿಟ್ಟಾರೆ, ಅದಕ್ಕೆ ನಾನು ಭರವಸೆ ಕೊಡ್ತೀನಿ, ನನಗೆ 1 ವಾರ ಟೈಮ್ ಕೊಡ್ತೀನಿ, ನೀವೆಲ್ಲ ಸಾಯಂಕಾಲ ಹೋಗಬೇಕು ಅಂತ ಹೇಳ್ಕೊಂಡು ನನಗೆಲ್ಲ ಭರವಸೆ 94 ಅರ್ಜಿ ಕೊಟ್ಟಿದ್ದು ಕ್ಯಾನ್ಸಲ್ ಆಗಿದೆ, ಅಕ್ರಮ ಸಂಬಂಧ ಅರ್ಜಿ ಕೊಟ್ಟಿದ್ದು ಅದು ಕ್ಯಾನ್ಸಲ್ ಆಗಿದೆ ಅಂದೆ. ಅದೆಲ್ಲ ವೆರಿಫೈ ಮಾಡಿ ಕೊಟ್ಟು ಅದರಲ್ಲಿ ನನಗೆ ಮನೆ ಕಟ್ಟಿಸಿ ಕೊಡೋಕ್ಕೆ ವ್ಯವಸ್ಥೆ ನಾನು ಮಾಡಿ ಕೊಡ್ತೀನಿ, ಹೆದರಬೇಡಪ್ಪ, ಬೇರೆ ಇನ್ನೂ ತೊಂದರೆ ಮಾಡ್ಕೋಬೇಡ ಅಂತೇಳಿ ಪೆನ್ ಮೇಲೆ ಕೈ ಇಟ್ಕೊಂಡು ನನಗೆ ಸೆಕೆಂಡು ಕೊಟ್ಟು ನೀನು ವಾಪಸ್ ಕರ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗಂದೇಳಿ ನಾನು ಬರವಣಿಗೆ ಕೊಟ್ಟಿದ್ದಾರೆ, ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ಪ್ರಕಾರ PM ಭಟ್ರದ ಸಮೇತ ಬರ್ಕೊಟ್ಟು ಚೈನ್ ಹಾಕಿ ಸೀಲ್ ಹಾಕಿ ಕೊಟ್ಟಿದ್ದಾರೆ. ಆಯ್ತು ನಮಸ್ಕಾರ ಮಾಡ್ಕೊಂಡು ಬಂದಿದ್ವಿ.
ನೋಡಬೇಕು ಇನ್ನು ಮುಂದೆ ಏನು ಮಾಡ್ತಾರೆ ಅಂತೇಳಿ. ಸಮಾಧಾನ ಆಗಿದೆಯಾ? ನಿಲ್ಬೋದು ಇನ್ನೊಂದು ವಾರಕ್ಕೆ? ಸ್ವಲ್ಪ ಸಮಾಧಾನ ಆಗಿದೆ, ಇನ್ನು ಸಮಾಧಾನ ಆಗಬೇಕಾದ್ರೆ 7ನೇ ತಾರೀಕಿಗೆ 7 ದಿವಸ ಮುಗಿಬೇಕು. ಆ ಮುಗಿದ ಮೇಲೆ ನಮಗೆ ಸಮಾಧಾನ ಆಗುತ್ತೆ ನೋಡಬೇಕು. ಇಲ್ಲದ್ರೆ ಮತ್ತೆ ನಮಗೆ ದೊಡ್ಡ ಹೋರಾಟದಲ್ಲಿ ನಾವು ಚಿತ್ತವಾಗಿದ್ದೀವಿ. ನಾಯಕರು ಸೇರಿ ಇಲ್ಲ ಅಲ್ಲೇ ನೇಣು ಹಾಕೊಂಡು ಇರಬೇಕು ಅಷ್ಟೇ. ರಾಜಕೀಯವ್ರನ್ನೆಲ್ಲ ಬದಿಗೊಟ್ಟು ಆದ್ರೆ ಇನ್ನೂ ಹೇಳ್ತಾ ಇದ್ದೀನಿ ನೋಡಿ, ಇಂದಿನ ತನಕ ಅವ್ರ ಮಾತಿಗೆ ಬೆಲೆ ಕೊಟ್ಟು ಸ್ಥಳೀಯ MLA ನಾವು ಬಂದಿದ್ದೀವಿ. ಸಮೇತ ಬಂದಿಲ್ಲ. ಅವರಿಗೆ ಇವತ್ತೇನೂ ಬಂದಿಲ್ಲ. ಅವರಿಗೆ ಪುರುಸೊತ್ತೆ ಇಲ್ಲ. ಅವರಿಗೆ ಪುರುಸೊತ್ತೆ ಇಲ್ಲ. ಕೇಳುವ ಪುರುಸೊತ್ತೆ ಇಲ್ಲ ಅವರಿಗೆ. ಟೈಮ್ ಇಲ್ಲ ಇದಕ್ಕೆಲ್ಲ. ಅವರಿಗೆ ಪುರುಸೊತ್ತಿರೋ ಟೈಮಲ್ಲಿ ಬಂದು ನೋಡಲಿ. ಕಚೇರಿ ಬರ್ಲಿಕ್ಕೆಲ್ಲ ಟೈಮ್ ಇದೆ ಇವರಿಗೆಲ್ಲ. ಬೇರೆ ಎಲ್ಲಿಯಾರ ಹೋಗ್ಲಿಕ್ಕೆಲ್ಲ ಟೈಮ್ ಇದೆ, ಇಲ್ಲೆಲ್ಲ ಬರಲಿಕ್ಕಿಲ್ಲ. ಓಟು ಕೇಳೋಕ್ಕೆ ಮಾತ್ರ ಪುರುಸೊತ್ತಿದೆ, ಬಾಕಿ ಯಾವುದಕ್ಕೂ ಪುರುಸೊತ್ತೆ ಇಲ್ಲ. ಓಕೆ, ಇದು ಸಲ MLA ಚೆನ್ನಾಗಿರಲಿ, ದೇವರು ನಿಮಗೆ ಆಯುಷ್ಯ ಆರೋಗ್ಯ ಕೊಡಲಿ. ಇನ್ನೊಂದು 100 ವರ್ಷ ನೀವು MLA ಆಗಿ ಇಲ್ಲಿ ಈ ಸುಳ್ಯ ವಿಧಾನಸಭೆಯಲ್ಲಿ ಬಾಳಿ ಅಂತ ನಾವು ಈ ಹೋರಾಟಗಾರರು ನೊಂದು ನಿಮಗೆ ಅನುಗ್ರಹಿಸ್ತೀವಿ, ಆಶೀರ್ವಾದ ಕೊಡ್ತೀವಿ. ಹೌದು.